ಜಿಲ್ಲೆ ಅಂದರೆ ಅದು ದೇವಾಲಯಗಳ ಹಾಗೂ ದೈವಾಲಯಗಳ ತವರೂರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ದೇವರಿಗೂ ಇದೆ. ಆದ್ದರಿಂದಲೇ ದೈವರುಗಳಿಗೂ ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಲಾಗುತ್ತದೆ, ಹರಕೆಯ ಕೋಲಗಳನ್ನು ಕೊಡಲಾಗುತ್ತದೆ, ಜಾತ್ರಾ ಮಹೋತ್ಸವ ನಡೆಸಲಾಗುತ್ತದೆ. ನಾವು ಈ ಬಾರಿ ತೋರಿಸುವಂತಹ ದೇವಸ್ಥಾನ, ಈ ದೈವಸ್ಥಾನದ ಕಾರಣಿಕ ಅಪಾರ. ಇಂತಹ ಪವಿತ್ರ ದೈವಸ್ಥಾನ ಇತಿಹಾಸ ವೈಶಿಷ್ಟ್ಯವನ್ನ ವೀಕ್ಷಕರಿಗೆ ತಿಳಿಸುವುದೇ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ನಾವು ಈ ಬಾರಿ ತೋರಿಸುವಂತಹ ದೈವಸ್ಥಾನ ಬೆಳ್ತಂಗಡಿ ತಾಲೂಕಿನ ನಾಲ್ಕೂರು ಗ್ರಾಮಕ್ಕೆ ಸೇರಿದ ಬಳೆಂಜ ಸಮೀಪದಲ್ಲಿದೆ. ಇದುವೇ ಬೋವಾಡಿ ಕೊಡಮಣಿತಾಯ ಮತ್ತು ಕಲ್ಕುಡ ಕಲ್ಲುಟ್ಟಿ ದೈವಸ್ಥಾನ. ಈ ದೈವಸ್ಥಾನ ಅದ್ಭುತ ಕಾರಣಿಕವನ್ನ ಸೃಷ್ಟಿ ಮಾಡುವಂತಹ ಒಂದು ಸುಂದರ ದೈವಾಲಯ. ಬೆಳ್ತಂಗಡಿ ತಾಲೂಕು ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತಿ ವಿಸ್ತಾರವಾದ ತಾಲೂಕು. ಚಾರ್ಮಾಡಿಯಿಂದ ಪುಂಜಾಲಕಟ್ಟೆವರೆಗೂ ಹಾಗೂ ವೇಳೂರಿನಿಂದ ಉಪ್ಪಿನಂಗಡಿವರೆಗೂ ಈ ತಾಲೂಕು ಹರಡಿದೆ. ಇದರ ಪೂರ್ವ ಭಾಗದಲ್ಲಿ ರಮಣೀಯವಾದ ಪಶ್ಚಿಮ ಘಟ್ಟವಿದೆ. ಈ ತಾಲೂಕಿನಲ್ಲಿ ಪ್ರಸಿದ್ಧಿ ಹೊಂದಿದ ಯಾತ್ರಾ ಸ್ಥಳ ಧರ್ಮಸ್ಥಳ, ಶಿಕ್ಷಣ ಕೇಂದ್ರವಾದ ಉಜಿರೆ, ಪ್ರೇಕ್ಷಣೀಯ ಸ್ಥಳವಾದ ಜಮಲಾಬಾದ್ ಕೋಟೆಯೂ ಇದೆ. ಇದಲ್ಲದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವಾರು ಧಾರ್ಮಿಕ ಕ್ಷೇತ್ರಗಳು ಇವೆ. ಬೇಡಿದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಡುವ ದೈವಸ್ಥಾನಗಳು ಇವೆ. ಅದರಲ್ಲಿ ಬೋವಾಡಿ ಕೊಡಮಣಿತಾಯ ಮತ್ತು ಕಲ್ಕುಡ ಕಲ್ಲುಟ್ಟಿ ದೈವಸ್ಥಾನವೂ ಒಂದು. ಈ ದೈವಸ್ಥಾನದ ಇತಿಹಾಸವು ಸುಮಾರು ಸಾವಿರಾರು ವರ್ಷಗಳ ಹಳೆಯದು. ಬೋವಾಡಿ ಕೊಡಮಣಿತಾಯ ಮತ್ತು ಕಲ್ಕುಡ ಕಲ್ಲುಟ್ಟಿ ದೈವಸ್ಥಾನದಲ್ಲಿ ಪ್ರತಿ ವರ್ಷ ವಾರ್ಷಿಕ ನೇಮೋತ್ಸವ ಅತ್ಯಂತ ಕಾರಣಿಕದಿಂದ ಸಾವಿರಾರು ದೈವಿ ಭಕ್ತರ ಸಮ್ಮುಖದಿಂದ ಅದ್ಧೂರಿಯಾಗಿ ನಡೆಯುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ದೈವಸ್ಥಾನದಲ್ಲಿ ವಾರ್ಷಿಕ ನೇಮೋತ್ಸವ ಅದ್ಧೂರಿಯಾಗಿ ನಡೆಯಿತು. ಈ ವರ್ಷ ನಡೆದ ಹೊರಕಾಣಿಕೆ ಹಾಗೂ ಆಲಯ ಸಮರ್ಪಣೆ ಮತ್ತು ನೂತನ ಮಂಚ ಪ್ರತಿಷ್ಠೆ, ಕಲಶಾಭಿಷೇಕ ಹಾಗೂ ನೇಮೋತ್ಸವದ ಸಂಪೂರ್ಣ ಚಿತ್ರಣವನ್ನ ನಾವು ನಿಮಗೆ ತೋರಿಸುತ್ತೇವೆ. ಕೊಡಮಣಿತಾಯ ದೈವ ಹೆಸರೇ ಹೇಳುವಂತೆ ಉಳಿದೆಲ್ಲ ದೈವಗಳಿಗಿಂತ ಅತ್ಯಂತ ಕಾರಣಿಕದ ದೈವ. ಇಲ್ಲಿನ ದೈವದ ನೇಮೋತ್ಸವದ ವೀಕ್ಷಣೆಗೆ ಒಂದು ಬಾರಿ ಭೇಟಿ ನೀಡಿದ್ರೆ ಅದು ಜೀವನ ಪೂರ್ತಿ ಅನುಭವ. ಜೀವನ ಪೂರ ಮತ್ತೆ ಮತ್ತೆ ತನ್ನ ಸಂಕಷ್ಟಗಳ ನಿವಾರಣೆಗೆ ಆಗಮಿಸಬೇಕೆಂಬ ಹಂಬಲ ದೈವಿ ಭಕ್ತರಿಗಾಗುತ್ತದೆಯಂತೆ. ಇತ್ತೀಚೆಗಂತೂ ಈ ದೈವದ ಕಾರಣಿಕ ಎಷ್ಟಿದೆ ಅಂದ್ರೆ ಬರೀ ಬೆಳ್ತಂಗಡಿ ಮಾತ್ರವಲ್ಲದೆ ಮಂಗಳೂರು, ಉಡುಪಿ, ಕುಂದಾಪುರ ಅಲ್ಲದೆ ಉದ್ಯೋಗ ನಿಮಿತ್ತ ವಿದೇಶದಲ್ಲಿ ನೆಲೆಗೊಂಡವರು ಇಲ್ಲಿನ ಕೊಡಮಣಿತಾಯ ದೈವದ ನೇಮೋತ್ಸವಕ್ಕೆ ತಪ್ಪದೆ ಊರಿಗೆ ಬಂದು ದೈವದ ಕೃಪೆಗೆ ಪಾತ್ರರಾಗುತ್ತಾರೆ. ದೈವ ನೇಮೋತ್ಸವದ ಮುಂದಿನ ದಿನ ಊರ ಪರಪೂರ ದೈವಿ ಭಕ್ತರು ತಮ್ಮ ನೆಚ್ಚಿನ ದೈವಕ್ಕೆ ಹೊರ ಕಾಣಿಕೆಯನ್ನ ಸಮರ್ಪಣೆಗೈದರು. ಚೆಂಡೆ ವಾದನದೊಂದಿಗೆ ಮೆರವಣಿಗೆಯಲ್ಲಿ ಬಂದ ಹಸಿರು ಹೊರ ಕಾಣಿಕೆಯಲ್ಲಿ ಮಕ್ಕಳು, ದೊಡ್ಡವರು ಎಂಬ ಭೇದವಿಲ್ಲದೆ ಎಲ್ಲಾ ದೈವಿ ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಕೆಲವರು ತಮ್ಮ ನೆಚ್ಚಿನ ದೈವಕ್ಕೆ ಹೂ, ಹಿಂಗಾರುಗಳನ್ನ ಸಮರ್ಪಣೆಗೈದ್ರೆ ಇನ್ನು ಕೆಲವರು ಸಿಯಾಳ, ಅಡಿಕೆ, ಬಾಳೆ ಎಲೆ, ಬಾಳೆಗೊನೆ, ವೀಳ್ಯ, ಅನಾನಸು ಹಾಗೂ ಇನ್ನಿತರ ಹಸಿರು ತರಕಾರಿಗಳನ್ನ ಸಮರ್ಪಿಸಿದ್ರು. ಚಿಕ್ಕ ಮಕ್ಕಳಂತೂ ತಮ್ಮ ನೆಚ್ಚಿನ ದೈವಕ್ಕೆ ತಾಮುಂದು ಎಂಬಂತೆ ಖುಷಿಯಿಂದ ಹೊರಕಾಣಿಕೆಯಲ್ಲಿ ಪಾಲ್ಗೊಂಡಿದ್ರು. ಹೊರಕಾಣಿಕೆ ಸಂದರ್ಭದಲ್ಲಿ ಹಳ್ಳಿಯ ಸೌಂದರ್ಯದ ಸೊಗಡು ಬಿಂಬಿತವಾಗುತ್ತಿತ್ತು. ಪವಮಾನ
ಪವಮಾನ ಪವಮಾನ ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವ ಕವಿದಲ್ಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಕಚ್ಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಮಕೆ ನಿನ್ನಾರಾಧಿಪುದಕ್ಕೆ ಕಾಮಿತೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಣಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಬೋವಾಡಿ ಕೊಡಮಣಿತಾಯ ಮತ್ತು ಕಲ್ಕುಡ ಕಲ್ಲುಟ್ಟಿ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಪುರಾತನ ಕಾಲದಿಂದಲೂ ಸುಂದರವಾದ ಕಾಡಿನ ತಪ್ಪಲಿನ ನಡುವೆ ನೆಲೆ ನಿಂತು ಊರ ಪರವೂರ ಭಕ್ತರನ್ನ ಪೋಷಿಸಿಕೊಂಡು ಬರುತ್ತಿದ್ದಾನೆ. ಈ ದೈವಸ್ಥಾನದಲ್ಲಿ ಇತ್ತೀಚೆಗೆ ದೈವಕ್ಕೆ ನೂತನವಾಗಿ ಆಲಯ ಸಮರ್ಪಣೆ ಮತ್ತು ನೂತನ ಮಂಚ ಪ್ರತಿಷ್ಠೆ ಕಲಶಾಭಿಷೇಕವು ಸಾಂಪ್ರದಾಯಿಕ ವಿಧಿವಿಧಾನಗಳಿಂದ ನೆರೆದ ನೂರಾರು ದೈವಿ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು. ನಡಪುಂಡು ಆ ಇನ್ನ ಜಾತ್ರೆ ಸಾವಿರ
ಈ ಬರಡು ನಡಪುರ ಜಾತ್ರೆ ಒಳ್ಳಿ ಬಂಗಾರಿ ಉಂಡಿ ಪಣವು ಕಂಚಿಲು ಸೊಲಬರ ಇರುಗು ಪೂ ಪಿಂಗಾರ ಸಿರಿ ಸಿಂಗಾರ ಮಲ್ಲಿಗೆ ಸೇವೆ ಇರೆಗೆ ಒಳ್ಳಿ ಬಂಗಾರಿ ಉಂಡಿ ಪಣವು ಕಂಚಿಲು ಸೊಲಬರ ಇರುಗು ಪೂ ಪಿಂಗಾರ ಸಿರಿ ಸಿಂಗಾರ ಮಲ್ಲಿಗೆ ಸೇವೆ ಇರೆಗೆ
ಬೋವಾಡಿ ಕೊಡಮಣಿತಾಯ ದೇವಸ್ಥಾನವು ಪುರಾತನ ಕಾಲಗಳಿಂದಲೂ ಕಾರಣಿಕವನ್ನ ಸೃಷ್ಟಿ ಮಾಡಿಕೊಂಡು ಬಂದಿರುವಂತಹ ಅತ್ಯಂತ ಸುಂದರ ದೇವಸ್ಥಾನ. ಅಲ್ಲಿನ ದೈವಿ ಭಕ್ತರಿಗೆ ಕಷ್ಟ ಅಂತ ಬಂದ್ರೆ ಕಷ್ಟಗಳನ್ನ ಮನದಲ್ಲೇ ನೆನೆದು ಕೊಡಮಣಿತಾಯ ದೈವವನ್ನ ನೆನೆದುಕೊಂಡು ತನ್ನ ಕಷ್ಟಗಳನ್ನ ನಿವಾರಿಸುತ್ತಾನೆ ಎಂದು ಪ್ರಾರ್ಥಿಸಿಕೊಂಡರೆ ಸಾಕು, ಕ್ಷಣದಲ್ಲೇ ಕಷ್ಟಗಳಿಗೆಲ್ಲ ಪರಿಹಾರ ಸಿಗುತ್ತಂತೆ. ಇತ್ತೀಚೆಗೆ ಈ ದೈವಸ್ಥಾನಕ್ಕೆ ಊರಿನ ದೈವಿ ಭಕ್ತರು ಮಾತ್ರವಲ್ಲದೆ ಪರವೂರ ದೈವಿ ಭಕ್ತರು ಕೂಡ ಕೊಡಮಣಿತಾಯ ದೇವಸ್ಥಾನಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳಿಗಾಗಿ ಬೇಡಿಕೊಳ್ಳುತ್ತಾರಂತೆ. ನಾಲ್ಕೂರು ಗ್ರಾಮದ ಬೋವಾಡಿ ಕ್ಷೇತ್ರ ಎಂಬಂತಹ ಹೆಸರಿನವು ಈ ಒಂದು ದೈವದ ಅತ್ಯಂತ ಕಾರಣಿಕದ ಕ್ಷೇತ್ರ. ಕುಂಭಕಂಠಿನಿ ಅಂತ ನಾವು ವೈದಿಕ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ ಏನನ್ನು ಕರಿತೇವೋ, ಗ್ರಾಮ್ಯ ಭಾಷೆಯಲ್ಲಿ ಪ್ರಚಲಿತ ಈ ಕ್ಷೇತ್ರದ ನಮ್ಮ ತುಳುನಾಡಿನ ಜನಪದ ಆರಾಧನೆಯ ಹೆಗ್ಗಳಿಕೆಯಲ್ಲಿ ಯಾವುದನ್ನು ಕೊಡಮಣಿತಾಯಿ, ಕೊಡಮಂದಾಯ ಎಂಬಿತ್ಯಾದಿ ಹೆಸರುಗಳಿಂದ ಕರೀತಾರೋ ಅಂತಹ ಆ ಹೆಸರಿನ ಅತ್ಯಂತ ಕಾರಣಿಕವಾದಂತಹ ದೈವ ಈ ಸಾನ್ನಿಧ್ಯದಲ್ಲಿ ನೆಲೆನಿರತಕ್ಕಂತಹದ್ದು ಈ ಕ್ಷೇತ್ರದ ಜನರ ಈ ಸುಯೋಗ ಅಂತ ಹೇಳಬಹುದು. ವಿಶೇಷವಾಗಿ ಸಾಮಾನ್ಯ 2-3 ವರ್ಷಗಳ ಹಿಂದೆ ಇಲ್ಲಿ ವೈಭವೋಪೇತವಾಗಿ ದೊಂಪದ ಬಲಿಯಿಂದ ಏನು ಕರೀತಾರೋ ಆ ಕಾರ್ಯಕ್ರಮ, ಅದೇ ರೀತಿ ನೇಮೋತ್ಸವದಲ್ಲಿ ಜರುಗಿ ತದನಂತರದಲ್ಲಿ ಗ್ರಾಮದವರೆಲ್ಲ ಸೇರಿಕೊಂಡು ಇಲ್ಲಿ ಜೀರ್ಣಾವಸ್ಥೆಯಲ್ಲಿದ್ದಂತಹ ಆಲಯವನ್ನು, ಬೆಟ್ಟ ಕಾಡು ಗುಡ್ಡಗಳ ಮಧ್ಯದಲ್ಲಿ ಅತ್ಯಂತ ಜೀರ್ಣಾವಸ್ಥೆಯಲ್ಲಿದ್ದಂತಹ ದೈವದ ಆಲಯವನ್ನು ಕೆಡಹಿ ನೂತನವಾದಂತಹ ದೃಢವಾದಂತಹ ಒಂದು ಆಲಯವನ್ನು ನಿರ್ಮಾಣ ಮಾಡಬೇಕು ಎಂದು ಸಂಕಲ್ಪಿಸಿಕೊಂಡು ಭಕ್ತಜನರೆಲ್ಲ ಸೇರಿದರು. ಅದಕ್ಕೆ 10 ಹಲವು ದಾನಿಗಳ ಕೈಗಳೆಲ್ಲ ಸೇರಿಕೊಂಡು ಇವತ್ತಿನ ಈ ಒಂದು ಶುಭ ಮುಹೂರ್ತದಲ್ಲಿ ಆ ದೈವವನ್ನು ಆ ಮಣಿಮಂಚದಲ್ಲಿ ಪ್ರತಿಷ್ಠೆ ಮಾಡುವಂತಹ ಒಂದು ಸುಯೋಗ, ಅದನ್ನು ನೋಡುವಂತಹ ಒಂದು ಭಾಗ್ಯ ಈ ಊರಿನ ಜನರಿಗೆ ಉಂಟಾಗಿರತಕ್ಕಂಥದ್ದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಬಹುದು. ವಿಶೇಷವಾಗಿ ನಂಬಿದ ಭಕ್ತರಿಗೆ ಅಭಯವನ್ನು ನೀಡುವಂತಹ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸದಾ ಕಾಯುವಂತಹ ಹೆಗ್ಗಳಿಕೆಯ ದೈವವಾಗಿ ಇಲ್ಲಿಯ ಕೊಡಮಣಿತಾಯ. ಉದಾಹರಣೆಗೆ ಸಣ್ಣ ಪುಟ್ಟ ವಿಷಯಗಳಿಂದ ಹಿಡಿದು ಅತ್ಯಂತ ಹಿರಿದಾದಂತಹ ವಿಷಯಗಳವರೆಗೂ ಈ ಗ್ರಾಮದ ಜನರಿಗೆ ಅನೇಕ ರೀತಿಯಲ್ಲಿ ರಕ್ಷಣೆಯನ್ನು ಕೊಡ್ತಾ ಬರತಕ್ಕಂತಹ ದೈವದ ಸಾನ್ನಿಧ್ಯದಲ್ಲಿರತಕ್ಕಂಥದ್ದು. ಉದಾಹರಣೆ ವಿಶೇಷವಾಗಿ ಇಲ್ಲಿ ರೈತಾಪಿ ವರ್ಗದ ಜನ ಬಹಳಷ್ಟು ಇರುವ ಕಾರಣ ಅವರ ತೋಟಗಳಿಗೆ ಗದ್ದೆಗಳಿಗೆ ಬರತಕ್ಕಂತಹ ಆಪತ್ತು, ಹಂದಿಗಳಿಂದ ಉಂಟಾಗುವಂತಹ ಆಪತ್ತು, ಅಥವಾ ಹಸು ಎಲ್ಲಿಯಾದರೂ ಕಳೆದು ಹೋಯಿತು ಎಂದಾದಲ್ಲಿ ಇಲ್ಲಿ ದೈವಕ್ಕೆ ಜನರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡರು ಎಂದಾದಲ್ಲಿ ಕಳೆದು ಹೋದ ರಾಸುಗಳ ಪುನಃ ಪ್ರಾಪ್ತಿ ಇತ್ಯಾದಿಗಳೆಲ್ಲ ಅನೇಕ ನಮ್ಮ ಅನುಭವಕ್ಕೆ ಬರುವಂತಹ ರೀತಿಯಲ್ಲಿ ನಡೆದಂತಹ ನಿದರ್ಶನಗಳು ಬಹಳಷ್ಟಿವೆ. ಅಂತಹ ಅತ್ಯಂತ ಕಾರಣಿಕದ ದೈವ ಸಾನ್ನಿಧ್ಯದಲ್ಲಿರತಕ್ಕಂಥ ಈ ಬೋವಾಡಿ ಕ್ಷೇತ್ರದಲ್ಲಿ ಇವತ್ತಿನ ದಿವಸದಲ್ಲಿ ಸಂಪ್ರದಾಯದಂತೆ ಶಾಸ್ತ್ರೋಕ್ತ ವಿಧಿಯಂತೆ ವಾಸ್ತುಪೂಜೆ, ವಾಸ್ತುಹೋಮ, ವಾಸ್ತು ಬಲಿದಾನ, ರಕ್ಷೆಗೋಸ್ಕರ ಸುದರ್ಶನ ಹೋಮ, ನಾಳಿನ ಶುಭ ಮುಹೂರ್ತದಲ್ಲಿ ಮಿಥುನ ಲಗ್ನದಲ್ಲಿ 11:05 ಬದುಕುವಂತಹ ಮಿಥುನ ಲಗ್ನ ಮುಹೂರ್ತದಲ್ಲಿ ನೂತನ ಮಂಚದ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ಸತ್ಕರ್ಮಗಳು ನಡೆಯಲಿಕ್ಕಿದೆ. ಅನೇಕ ಭಕ್ತ ಮಹನೀಯರು ತಮ್ಮಿಂದ ಆದಂತಹ ಶಕ್ತಿಯಾನುಸಾರವಾಗಿ ಸೇವೆಯನ್ನು ಸಲ್ಲಿಸಿ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಈ ಕ್ಷೇತ್ರದ ಅಧಿಷ್ಠಿತ ಗ್ರಾಮದೇವರಾದಂತಹ ಪಂಚಲಿಂಗೇಶ್ವರ ದೇವರು, ಅದೇ ಈ ಬೋವಾಡಿ ಕ್ಷೇತ್ರದಲ್ಲಿರತಕ್ಕಂತಹ ಕೊಡಮಣಿತಾಯ ದೈವ, ಅದೇ ಕರ್ಲುಟ್ಟಿ ಕಲ್ಕುಡ ಸಹಿತವಾದಂತಹ ಕೊಡಮಣಿತಾಯ ದೇವ ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ, ಗ್ರಾಮ ಸುಭಿಕ್ಷವಾಗಲಿ, ರಾಜ್ಯ ಸುಭಿಕ್ಷವಾಗಲಿ, ರಾಷ್ಟ್ರ ಸುಭಿಕ್ಷವಾಗಲಿ ಹೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ನಾವು
ಬೋವಾಡಿ ಕೊಡಮಣಿತಾಯ ಮತ್ತು ಕಲ್ಕುಡ ಕಲ್ಲುಟ್ಟಿ ದೇವಸ್ಥಾನದಲ್ಲಿ ನಡೆದ ಅತ್ಯಂತ ವೈಭವದ ಹೊರಕಾಣಿಕೆ ಸಮರ್ಪಣೆ ಹಾಗೂ ಕೊಡಮಣಿತಾಯ ದೇವಸ್ಥಾನದಲ್ಲಿ ನಡೆದ ಆಲಯ ಸಮರ್ಪಣೆ ಮತ್ತು ನೂತನ ಮಂಚ ಪ್ರತಿಷ್ಠೆ ಕಲಶಾಭಿಷೇಕದ ಅತ್ಯಂತ ಕಾರಣಿಕದ ಚಿತ್ರಣವನ್ನ ನೋಡಿದ್ರೆ ಈ ವೇದಿಕೆಯಲ್ಲಿ ಕೊಡಮಣಿತಾಯ ದೇವಸ್ಥಾನದಲ್ಲಿ ನಡೆದ ಕಾರಣಿಕದ ದೈವ ನೇಮೋತ್ಸವದ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಪ್ರಕೃತಿಯ ಮಡಿಲಲ್ಲಿ ಮೈವೆತ್ತು ನಿಂತಿರುವ ಬೆಳ್ತಂಗಡಿ ತಾಲೂಕಿನ ನಾಲ್ಕೂರು ಗ್ರಾಮದಲ್ಲಿ ನೆಲೆ ನಿಂತಿರುವ ಶ್ರೀ ಕೊಡಮಣಿತಾಯ ದೇವಸ್ಥಾನವು ಐತಿಹಾಸಿಕ ಮತ್ತು ಕಾರಣಿಕದ ಕ್ಷೇತ್ರ. ದೈವಿ ಭಕ್ತರ ಒಡಲಿಷ್ಟಾರ್ಥವ ಕರುಣಿಸುವ ಧರ್ಮದೈವ ಶ್ರೀ ಕೊಡಮಣಿತಾಯ ದೈವ. ಕೊಡಮಣಿತಾಯ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಪುರಾತನ ಕಾಲದಿಂದಲೂ ಆರಾಧಿಸಿಕೊಂಡು ಬರುತ್ತಿರುವ ಅತ್ಯಂತ ಕಾರಣಿಕದ ದೈವವೇ ಕೊಡಮಣಿತಾಯ ದೈವ. ಇಲ್ಲಿ ನಡೆಯುವಂತಹ ವಾರ್ಷಿಕ ನೇಮೋತ್ಸವಕ್ಕೆ ಊರ ಪರಪೂರ ದೈವಿ ಭಕ್ತರು ಬಂದು ದೈವದ ಕೃಪೆಗೆ ಪಾತ್ರರಾಗುತ್ತಾರೆ. ಬೋವಾಡಿ ಕೊಡಮಣಿತಾಯ ದೇವಸ್ಥಾನದಲ್ಲಿ ನಡೆಯುವಂತಹ ದೈವಾರಾಧನೆ ಅತ್ಯಂತ ವಿಶೇಷವಾದದ್ದು ಹಾಗೂ ಅತ್ಯಂತ ಕಾರಣಿಕತೆಯಿಂದ ಕೂಡಿರುವಂಥದ್ದು. ವರ್ಷಂಪ್ರತಿ ನಡೆಯುವಂತಹ ದೈವಾರಾಧನೆಯ ಸಂದರ್ಭದಲ್ಲಿ ಊರ ಪರಪೂರ ಸಾವಿರಾರು ದೈವಿ ಭಕ್ತರು ಬಂದು ದೈವದ ಕೃಪೆಗೆ ಪಾತ್ರರಾಗುತ್ತಾರೆ. ಕೊಡಮಣಿತಾಯ ದೈವ ಬೇಡಿದ ದೈವಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಾತ. ಕೊಡಮಣಿತಾಯ ದೇವಸ್ಥಾನದ ಕಾರಣಿಕ ಅಪಾರ. ಈ ದೇವಸ್ಥಾನದಲ್ಲಿ ತಮ್ಮ ಬೇಡಿಕೆಗಳನ್ನು ಕೇಳಿಕೊಂಡರೆ ಸಾಕು, ತಕ್ಷಣವೇ ಬೇಡಿದ ಬೇಡಿಕೆಗಳನ್ನು ಈಡೇರಿಸುವಾತ ಕೊಡಮಣಿತಾಯ ದೈವ. ಈ ದೇವಸ್ಥಾನದಲ್ಲಿ ಕೌಟುಂಬಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹರಕೆ ಹೇಳಿಕೊಂಡರೆ ಸಾಕು, ಕ್ಷಣ ಮಾತ್ರದಲ್ಲಿ ಕೌಟುಂಬಿಕ ಕದನಗಳು ದೂರವಾಗಿ ಬಿಡುತ್ತವೆಯಂತೆ. ಮದುವೆಯಾಗಿ ಹಲವಾರು ವರ್ಷಗಳಾದರೂ ಮಕ್ಕಳಾಗದೇ ಇದ್ರೆ ಇಲ್ಲಿನ ದೈವಕ್ಕೆ ಹರಕೆ ಹೇಳಿಕೊಂಡರೆ ಸಾಕು, ಸಂತಾನ ಪ್ರಾಪ್ತಿಯಾಗುವ ಭಾಗ್ಯ ದೊರೆಯುತ್ತದೆಯಂತೆ. ಹಾಗೆಯೇ ಮನೆಯ ದನ ಕರುಗಳು ಕಳೆದುಕೊಂಡಲ್ಲಿ ಈ ದೈವಕ್ಕೆ ಹರಕೆ ಹೇಳಿಕೊಂಡರೆ ಸಾಕು, ಕ್ಷಣ ಮಾತ್ರದಲ್ಲಿ ಕಳೆದುಕೊಂಡ ದನ ಕರು ಕೊಟ್ಟಿಗೆ ಬಳಿ ಹಾಜರಾಗುತ್ತದೆಯಂತೆ. ನಾಲ್ಕೂರು ಗ್ರಾಮದ ಈ ಸುಂದರ ಅಭಯಾರಣ್ಯದ ಮಧ್ಯಡು ಪಂಡ ನಾಣಿಂಜವನ ಪಣಂಜಿ ಕಾಡದ ಒಂಜಿ ಇಡೇಟ್ ಎಂಕಲ್ನ ಈ ಪುಟ್ಟ ಗ್ರಾಮ ನಾಲ್ಕೂರು ಗ್ರಾಮ ಉಂಡು. ನೆತ್ತ ತಪ್ಪಲಡೆ ಮುಖ್ಯವಾದ ಒಂಜಿ ಕೊಡಮಣಿತಾಯ ದೇವಸ್ಥಾನ ಮುಲ್ಪ ಹಿರಿಯರ ಸಾಧಾರಣ ಒಂಜಿ ಎಂಕಲ್ನ ಬುದ್ಧಿ ತೆರೆ ನೀಡಿ ದಿಂಚಿಲ ಪುರಾತನ ಕಾಲೋಡದಲ ಆರಾಧನೆ ಮಲ್ತೊಂದು ಬತ್ತನಂಚಿನ ಪುಣ್ಯಕ್ಷೇತ್ರ. ಕಾಲಘಟ್ಟದ ಏರಿಳಿತಡು ಈ ಸ್ಥಳ ಜೀರ್ಣಾವಸ್ಥೆಗೆ ಉಂಟಾದ ಈ ಜಾಗ ಶಿಥಿಲಾವಸ್ಥೆಗೆ ಒಳಗಾಡು. ಅಪಗ ಊರ್ದ ಪರಿಸರದ ಈ ಜನಕುಲು ಭಕ್ತಾದಿಗಳು ದೈವ ಭಕ್ತರು ಮಾತು ಒಟ್ಟುಗಾದು ಮುಲ್ಪೊಂಜಿ ಸಮಿತಿ ರಚನೆ ಮಲ್ತದ್ದು ನೆನ್ನು ಪುನಶ್ಚೇತನ ಮಲ್ಪಡು ಅಂಚನೆ ಜೀರ್ಣೋದ್ಧಾರ ಮಲ್ಪಡು ಅನ್ಪನ ಉದ್ದೇಶಡು ಮುಲ್ಪೊಂಜಿ ಕಮಿಟಿ ಮಲ್ತದ್ದು ಆ ಜೀರ್ಣೋದ್ಧಾರ ಕೆಲಸನು ಇತ್ತದಾನೆ ಪೂರ್ಣಗೊಳಿಸದು ಈನಿಡ್ದು ಎಲ್ಲ 1 ತಾರೀಕು ಮುಟ್ಟಲ ಮುಲ್ಪ ವಿವಿಧ ಕಾರ್ಯಕ್ರಮಗಳನ್ನ ಜೊತೆಟ್ಟು ನೆತ್ತ ಜೀರ್ಣೋದ್ಧಾರ ಆದ ಒಂದು ಅಂಗವಾದ ನೊಡಪಣಂಚಿತನ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಮುಲ್ಪ ಈತೆ ನಡುತ್ತುಂಡು. ಅಂಚನೆ ಇನೀತೆ ಒಂಜಿ 4 ಗಂಟೆ ಹಿಡಿದು ಬೊಕ್ಕ ನೆತ್ತ ಪ್ರಯುಕ್ತವಾದ ಭಕ್ತಾದಿಗಳು ಸಂಗ್ರಹ ಮಲ್ತನ ಈ ಊರ್ದ ಭಕ್ತರು ಸಂಗ್ರಹ ಮಲ್ತನ ಅಂಚಿತನ ಹೊರೆ ಕಾಣಿಕೆ ಇತ್ಯಾದಿನ ಬೊಕ್ಕ ಅಂಚನೆ ಈ ಸ್ಥಳಕ್ಕೂ ಆವಡಾಯಿತ್ತಿನ ಒಂಜಿ ಹುಲಿ ವಾಹನ ಕೊಡಮಣಿತಾಯನ ವಾಹನ ಉಂಡ ಹುಲಿ ವಾಹನ. ಈ ಹುಲಿ ವಾಹನನ್ನ ಎಂಕುಲು ಮೆರವಣಿಗೆ ಮುಖಾಂತರ ಈ ಜಾಗ ಕೊಣದು ಬತ್ತದು ಮುಲ್ಪ ಇತ್ತೆ ನನ್ನ ಎಲ್ಲ ಮುಟ್ಟ ನಿರಂತರವಾದ ಪ್ರತಿಷ್ಠಾ ಕಾರ್ಯಕ್ರಮ ಮುಲ್ಪ ನಡ್ತೊಂದುಂಡು. ಈ ದೇವಸ್ಥಾನದ ಪುರಾತನ ಇತಿಹಾಸ ಪ್ರಕಾರಲ ಹಲವಾರು ಭಕ್ತರು ಮುಲ್ಪ ಬತ್ತದು ಅಕ್ಲಕ್ನ ಆಶಯ ಆಕಾಂಕ್ಷೆಗಳಿಗೆ ಮಾತ ದೈವದ ಮಿತ್ತು ದುಂಬುದಿಂದ ಆ ಆಶೆಲು ಪೂರ ಈಡೇರಿದು ಅಕ್ಲೆಗೆ ಇಷ್ಟಾರ್ಥ ಈಡೇರಿನ ಹಲವು ನಿದರ್ಶನಗಳುಂಡು. ಉದಾಹರಣೆಗೆ ಮುಲ್ಪ ಈ ಜಾಗ ಬತ್ತನ ಭಕ್ತರು ಜೋಕ್ಲಿಜ್ಜನ್ನಕ್ಲು ಅಕ್ಲೆಗೆ ಜೋಕ್ಲಾಯಿನ ಉದಾಹರಣೆಗಳು ಅಥವಾ ಕೈಕಾರಿಜ್ಜನ್ನಕ್ಲು ಮುಲ್ಪ ನರವಾತ ಇತ್ಯಾದಿ ಬೆಳೆಯ ಮಾತ ಅತ್ತ ಬಗ್ಗೆ ದೈವಡ ಮುಲ್ಪ ಪ್ರಾರ್ಥನೆ ಮಲ್ತೊಂಡು ದಂಡ ಅಕಲ್ನ ಸೀಕಲು ಕೆಲವು ಗುಣಮುಖಾಯಿನ ಉದಾಹರಣೆಗಳು ಇಂಚ ಹಲವಾರು ತಮ್ಮ ತಮ್ಮ ಕಷ್ಟಗಳನ್ನು ಪರಿಹಾರ ಮಲ್ತನ. ಉದಾಹರಣೆಗೆ ಜೋಕ್ಲಿಗೆ ಮದ್ಮೆ ಒಂದಿತ್ತಂಡ ಅಂಚಿನಕ್ಲು ಬರ್ತದೆ ಈ ದೈವದ ಸಾನ್ನಿಧ್ಯೋಡು ಬರ್ತದೆ ಅಕಲ್ನ ಆಸೆಯನ್ನು ಮುಲ್ಪ ಕೇಂಡೊಂಡೇರಂಡ ಜೋಕ್ಲಿಗೆ ಮದ್ಮೆಯಿನ ವಿಚಾರಗಳು
ಅಂಚ ಹಲವಾರು ಉದಾಹರಣೆಗಳು ಮುಲ್ಪ ನಡತನ ಎಂಕಲ್ನ ಎನ್ನ ಜೀವಿತ ಅವಧಿಡ್ ಆದುಂಡು ಅಂಚ ಅದು ಇನ್ನಿಲ್ಲ ಇತ್ತ ಹಲವಾರು ಭಕ್ತರು ಇಂಥ ರಾತ್ರಿ ಪೊರ್ತುಲ ಮುಲ್ಪ ಸೇರೊಂದು ದೈವದ ಆಶೀರ್ವಾದಗೂ ಓಡಾದು ಮುಲ್ಪ ಕಾತೊಂದುಲ್ಲೇರು ಅಂಚನೆ ಈ ನಿರಂತರವಾದ ಎಲ್ಲೇ ಬಯ್ಯಾಗ ಮುಲ್ಪ ನೇಮೋತ್ಸವ ಕೊಡಮಣಿತಾಯ ದೈವಗೂ ಮುಲ್ಪ ನೇಮೋತ್ಸವ ನಡಪರುಂಡು ಮುಲ್ಪ ಕೊಡಮಣಿತಾಯ ದೈವ ಅಂಚನೆ ಕಲ್ಲುಟಿ ಕಲ್ಕುಡ ದೈವ ಅನ್ಪಣ ಮೂಜಿ ದೈವಗಳು ಮುಲ್ಪ ನೆಲ ನಿಂತದು ಭಕ್ತರನ್ನ ಆಸೆನ ಮುಲ್ಪ ಅಕ್ಲು ಬೇಡೇರ್ನಂಡ ಈಡೇರಿಸವರ ಮುಕ್ಕಲು ದೈವ ಪ್ರೇರಣೆ ಆವೊಂದಿಪ್ಪುಣೆಂಕ್ಲಿ ಅಂಚ ಅದು ಮುಲ್ಪ ಎಂಕ್ಲು ಭಕ್ತರು ಮಾತ ಬತ್ತದು ಮುಲ್ಪ ಅಕ್ಲಾಕ್ಲನ ಆಸೆಯನ್ನು ಮಾತ ಕೇಳೊಂದು ಎಂಕ್ಲ ಇಷ್ಟಾರ್ಥನ್ನು ನೆರವೇರಿಸವರ ಆ ದೈವಗಳು ಎಂಕ್ಲಿಗೆ ಹಸ್ತಕ್ಷೇಪ ಮಲ್ಪ ಅಂಚ ಏನು ಹಿಡ್ದಾದು ಸಂಕೇತ ದೂರ ಹೊಡೆದಲ್ಲ ಈ ಜಾಗಕ್ಕೆ ಬತ್ತದು ಎಲ್ಲ ಇತ್ತೆ ನಡಪಣಂಚಿತ್ತನ ಪ್ರತಿಷ್ಠಾ ಕಾರ್ಯಕ್ರಮಗೂ ದೂರದ ಜನಕ್ಕಳಿಗೆ ಎಂಗ್ಲು ಆಮಂತ್ರಣ ಮಲ್ತದ ಎಂಕಲ್ನ ಊರ್ದನೆ ಅಜಿಲ ಸೀಮೆ ಹಿಡ್ದು ಒಳಪಟ್ಟಿನ ಈ ಊರು ಈ ಅಜಿಲ ಸೀಮೆ ಹಿಡ್ದು ಎಲ್ಲ ಅರಸುಲಿನ ಈ ಜಾಗಕ್ಕೆ ಎಂಕಲು ಆಹ್ವಾನ ಮಲ್ತದ ಆರ್ಲ ಈ ಜಾಗಕ್ಕೆ ಬತ್ತದು ಎಂಕ್ಲಿಗೆ ಆಶೀರ್ವಾದ ಮಲ್ಪರೊಲ್ಲೇರು ಅಂಚನೆ ಶಾಸಕರು ಬರೋಲ್ಲೇರು ಅಂಚನೆ ಪಡ್ಯಾರ ಬೆಟ್ಟು ಅನ್ಪಣ ಈ ದೈವದ ಮೂಲ ಸ್ಥಾನ ಪಂಡ ಕೊಡಮಣಿತಾಯ ಅನ್ಪಣ ದೈವದ ಮೂಲ ಸ್ಥಾನ ಪಡ್ಯಾರ ಬೆಟ್ಟು ಅನ್ನೋದಿಂದ ಅಲ್ಪಡ್ದಲ ಎಲ್ಲ ಜೀವಂದರ್ ಕುಮಾರ್ ಅನ್ಪಣಾರ್ ಅಲ್ತ ಆಡಳಿತ ಮುಕ್ತೇಶ್ವರರು ಈ ಜಾಗಕ್ಕೆ ಬತ್ತದು ಮುಲ್ಪದ ದೈವೀ ಶಕ್ತಿದ ಒಂಜಿ ಶಕ್ತಿನ ನನಾತ್ ವೃದ್ಧಿ ಮಲ್ಪರ ಬೋಡಾದು ಅಂಚನೆ ಅರಸುಲು ಅಂಚನೆ ಪಡ್ಯಾರ ಬೆಟ್ಟುಡ್ದು ಅಕ್ಲಂಬೋರ ಬಲ್ತದು ಈ ಜಾಗದ ಶಕ್ತಿನ ನನಾತ್ ಹೆಚ್ಚವಳು ದೂರದ ಭಕ್ತರು ಬರೋಡು ಈ ಜಾಗಡು ಅಕ್ಲನ ಆಸೆರು ಈಡೇರುಡು ಪನ್ಪನ ಸದುದ್ದೇಶಡು ಈ ಜಾಗನ ಎಂಕ್ಲನ ಕೈಲಾಯನ ಮಟ್ಟದ ಎಂಕ್ಲು ಜೀರ್ಣೋದ್ಧಾರ ಮಲ್ತದ ಆ ಮಾತಾ ವಿಷಯಗಳ ಆ ದೈವ ಎಂಕ್ಲಿಗೆ ನನಾಥ ಶಕ್ತಿ ಕೊರಡು ಅಂಚನೆ ಪರಪ ಊರ್ದಾಕ್ಲು ಪದೇ ಇವು ಜಾಗಕ್ಕೆ ಬತ್ತದ ಅಕ್ಕಲ್ನ ಆಸೆರು ಈಡೇರಿಸ ನಂಚನೆ ಆ ದೈವ ಶಕ್ತಿ ಕೊರಡು ಅನ್ನೋದು ಕೇಳೊಂದು ನನ್ನ ಈ ರೆಡ್ಡು ಪಾತ್ರನು ಕೊಡಮಣಿತಾಯ ದೈವಕ್ಕೆ ಸಾಂಪ್ರದಾಯಿಕ ವಿಧಿವಿಧಾನಗಳಿಂದ ಪೂಜೆ ಪುನಸ್ಕಾರಗಳು ನಡೆದು ಊರ ಪರವೂರ ದೈವಿ ಭಕ್ತಾದಿಗಳ ಪಾಲ್ಗೊಳ್ಳುವಿಕೆಯಿಂದ ಅತ್ಯಂತ ವೈಭವದಿಂದ ನೇಮೋತ್ಸವ ನಡೆಯಿತು. ರಾತ್ರಿಯಿಂದ ಆರಂಭವಾದ ಕೊಡಮಣಿತಾಯ ದೈವದ ನೇಮೋತ್ಸವ ಮುಂಜಾನೆಯವರೆಗೂ ಅತ್ಯಂತ ವೈಭವದಿಂದ ನಡೆಯಿತು. ದೇವರ ಶ್ರೀಪಾದ ಪಿಂಡ ಮಲ್ತೊಂಡೆ ಇಚ್ಚ ದೇವರ ಶ್ರೀಪಾದ ಪಿಂಡ ಮಲ್ತೊಂಡೆ ಇಚ್ಚ ದೇವರ ಶ್ರೀಪಾದ ಪಿಂಡ ಮಲ್ತೊಂಡೆ ಇಚ್ಚ ಒಟ್ಟೊಂದ ಕರ್ತುಳ ಪಿಂಡ ಮಲ್ತೊಂಡೆ ಇಚ್ಚ
जितने चिकड़ में तुम नाला फंडी वाले लेते गंगादा कटुदावा देवाए
ನೋಡಿದ್ರಲ್ಲ ವೀಕ್ಷಕರೇ, ಕೊಡಮಣಿತಾಯ ದೈವದ ಅತ್ಯಂತ ವೈಭವದ ಆಲಯ ಸಮರ್ಪಣೆ ಮತ್ತು ನೂತನ ಮಂಚ ಪ್ರತಿಷ್ಠೆ, ಕಲಶಾಭಿಷೇಕ ಹಾಗೂ ನೇಮೋತ್ಸವದ ಸಂಭ್ರಮದ ಸಂಪೂರ್ಣ ಚಿತ್ರಣವನ್ನ. ಇದು ಈ ಹೊತ್ತಿನ ದೈವ ದೇವರು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.